ಪಾಳು ಬಿದ್ದಂತಿರುವ ಮನೆಯಲ್ಲಿ ಆಕೆಯದ್ದು ಒಂಟಿ ಜೀವನ. ದಿನದ ತುತ್ತಿಗೂ ನಿತ್ಯದ ಪರದಾಟ. ನಗರದ ಮಧ್ಯಭಾಗದಲ್ಲೇ ಇದ್ರೂ ಯಾರೊಬ್ಬರ ಸಹಾಯವೂ ದೊರಕುತ್ತಿಲ್ಲ. ಸರ್ಕಾರದ ಸವಲತ್ತು ಅಷ್ಟೇ ಈ ತಾಯಿಯ ಕೈಗೆ ಎಟಕುತ್ತಿಲ್ಲ. ಅಷ್ಟೊಂದು ಶೋಚನೀಯವಾಗಿ ಬದುಕುವ ಈ ಮಹಿಳೆಯ ಕತೆ ಕೇಳಿದ್ರೆ ಕಣ್ಣೀರು ತರಿಸುವಂತಿದೆ. ಹೌದು, ಯಾವಾಗ ಬೀಳುತ್ತು ಅನ್ನುವ ಸ್ಥಿತಿಯಲ್ಲಿರುವ ಮನೆ, ಆ ಮನೆಯಲ್ಲಿಯೇ ಜೀವನ ಸಾಗಿಸಿಕೊಳ್ಳುತ್ತಿರುವ ಹಿರಿಯ ಜೀವ. ಇವರ ಹೆಸರು ಯಶೋಧ. ಕಳೆದ 60 ವರ್ಷಗಳಿಂದ ಈ ಮನೆಯಲ್ಲಿಯೇ ಜೀವನ ಸಾಗಿಸಿಕೊಳ್ಳುತ್ತಿದ್ದಾರೆ. ತನ್ನ ತಾಯಿ ಮೃತಪಟ್ಟ ಬಳಿಕ 10 ವರ್ಷಗಳಿಂದ ಒಬ್ಬಂಟಿ ಜೀವನ ನಡೆಸುತ್ತಿದ್ದಾರೆ. ಅಂದ ಹಾಗೆ ಇವರು ಇರೋದು ಮಂಗಳೂರಿನ ಹೃದಯ ಭಾಗವಾದ ಕದ್ರಿಯ ಶೋಭಾಗ್ನ 5ನೇ ಕ್ರಾಸ್ನಲ್ಲೇ. ಮಣ್ಣಿನಲ್ಲಿ ನಿರ್ಮಾಣಗೊಂಡಿರುವ ಈ ಮನೆಯ ಗೋಡೆಗಳು ಈಗಾಗಲೇ ಬಿದ್ದು ಹೋಗಿವೆ. ಪಕ್ಕಾಸು ಹಾಗೂ ಬಾಗಿಲು ಕೂಡ ಮುರಿದು ಹೋಗಿದೆ. ಹಾವು ಬರುತ್ತೆ ಎಂಬ ಭಯದಿಂದ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆಯಿಲ್ಲ. ಮಾತ್ರವಲ್ಲದೆ ಮನೆಯ ಸುತ್ತಲೂ ಪೊದೆ ಆವರಿಸಿಕೊಂಡಿದೆ. ಮನೆಯ ಪಕ್ಕದಲ್ಲೇ ಬಾವಿಯಿದ್ದು ಮಳೆ ನೀರು ತುಂಬಿ ಮನೆಗೆ ಬಂದು ಬಿಡುತ್ತೆ ಎಂಬ ಭಯ ಇವರಲ್ಲಿ ಕಾಡುತ್ತಲೇ ಇದೆ. ಮನೆಯು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಯಾವಾಗ ಬೀಳುತ್ತು ಎನ್ನುವ ಆತಂಕದಲ್ಲೇ ಯಶೋಧ ಅವರು ಕಾಲ ಕಳೆಯುವಂತಾಗಿದೆ. ದಿನಕ್ಕೆ ಒಂದು ಊಟ, ಅದಕ್ಕೂ ದೇಗುಲವೇ ಗತಿ. ಯಶೋಧ ಅವರು ಕಳೆದ ಹಲವಾರು ವರ್ಷಗಳಿಂದ ಕದ್ರಿ ದೇವಸ್ಥಾನದಲ್ಲಿ ಒಂದೊತ್ತಿನ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದಿನ ಕಳೆಯುತ್ತಾ ಬಂದಿದ್ದಾರೆ. ಮತ್ತೊಂದು ಊಟಕ್ಕೆ ಮತ್ತದೇ ಮರುದಿನದ ಅನ್ನ ಪ್ರಸಾದಕ್ಕೆ ಕಾಯಬೇಕು. ಮನೆಯಲ್ಲೂ ಊಟದ ವ್ಯವಸ್ಥೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವೂ ಇಲ್ಲ. ಯಾಕೆಂದ್ರೆ ಹಣಕಾಸಿನ ಕೊರತೆ ಕಾಡುತ್ತಿದೆ. ಮನೆಯಲ್ಲಿರುವ ಗ್ಯಾಸ್ ಅನ್ನ ಕಳೆದ 1 ವರ್ಷದಿಂದ ಇತಿಮಿತಿಯಲ್ಲಿ ಕೇವಲ ಬಿಸಿ ನೀರು ಕಾಯಿಸಲಷ್ಟೇ ಬಳಸುತ್ತಾರೆ. ಇವರಿಗೆ ಸರ್ಕಾರದ ಗೃಹಲಕ್ಷ್ಮಿ ಹೊರತು ಬೇರೆ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಅದು ಬರುವುದೇನು ತಡವಾದ್ರೆ ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕಾಗ್ತದೆ. ಒಡಿಗೆ ಒಂದು ಇಲ್ಲಿ ಪರಿಸ್ಥಿತಿ ಊರಿಂದ ತಂದೆ ನನಗೆ ಸರ್ಕಾರದ ಸವಲತ್ತು ಸಿಕ್ಕುವುದಿಲ್ಲ. ಗೃಹಲಕ್ಷ್ಮಿ ಸಹ ಹೋದ ತಿಂಗಳಿಂದ ಬರುವುದಿಲ್ಲ. ಮತ್ತೆ ತುಂಬ ಕಷ್ಟದಲ್ಲಿದ್ದೇನೆ ನಾನು. ಒಂದು ಹೊತ್ತು ಊಟಕ್ಕೆ ಸಹ ಮಂಜುನಾಥ ದೇವಸ್ಥಾನದ ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಬರುವುದು, ಮತ್ತೆ ಇಲ್ಲ ಮಾಡುವುದಿಲ್ಲ, ಮಾಡಲಿಕ್ಕೆ ಇಲ್ಲ. ಏನು ನನ್ನ ಹತ್ರ ಹಣ ದುಂಬು ಅಮ್ಮನ ಒಟ್ಟಿಗಿತ್ತೆ, ಅಮ್ಮಲ ಯಾನ ಒಟ್ಟಿಗಿತ್ತ ಇಂಕು ಇತ್ತ ಅಮ್ಮ ತೀರ್ಪೋಯ್ಬೇಕು ಯಾನು ಒಟ್ಟಿಗೆ ಅಂಚ ಇಂಕು 2 ವನಸ ಬೇಲಮ ಪರಪುರ ಹಾಕುದು. 2 ವನಸಿಗೆ ಕದ್ದಿಗೆ ದೇವಸ್ಥಾನ ನೋಡ್ಬೋದು. ವನಸ್ ಮಂತದ್ದು ಬರ್ತದೆ ಮುದು. ನೋಡಿದ್ರಲ್ಲ, ಮಂಗಳೂರು ನಗರದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸಿಕೊಳ್ಳುತ್ತಿರುವ ಯಶೋಧ ಅವರ ಸಂಕಷ್ಟದ ಕಥೆ. ಯಶೋಧ ಅವರಿಗೆ ಸರ್ಕಾರ, ಸಂಘ ಸಂಸ್ಥೆಗಳ ನೆರವು ಅಗತ್ಯವಾಗಿ ಬೇಕಾಗಿದೆ. ಇದಕ್ಕೆ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.